ಉಡುಪಿ ಮಂಗಳೂರು ನಡುವೆ ಸಂಚಾರ ನಡೆಸುವ ಖಾಸಗಿ ಬಸ್ಸೊಂದರ ಚಾಲಕ ನಿರ್ವಾಹಕರು ಆಟೋ ಚಾಲಕನಿಗೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ವ್ಯಕ್ತವಾಗುತ್ತಿದೆ. ಚೇಳಾರು ನಿವಾಸಿ ಸುಧಾಕರ್ ಹಲ್ಲೆಗೊಳಗಾದ ಆಟೋ ಚಾಲಕ. ಸುರತ್ಕಲ್ ಸೂರಕ್ ಇಂಟರ್ನ್ಯಾಷನಲ್ ಹೋಟೆಲ್ ಬಳಿ ಘಟನೆ ನಡೆದಿದೆ. ಸುರತ್ಕಲ್ ಮಾರಿಗುಡಿ ಪ್ರದೇಶದಲ್ಲಿ ಪ್ರಯಾಣಿಕರು ಆಟೋಗೆ ಕೈ ತೋರಿಸಿದ್ರು ಎನ್ನಲಾಗಿದ್ದು, ಇದನ್ನು ಗಮನಿಸಿದ ಬಸ್ ಚಾಲಕ ರಿಕ್ಷಾವನ್ನ ತಡೆದು ನಿಲ್ಲಿಸಿ ಚಾಲಕನಿಗೆ ಹಲ್ಲೆ ನಡೆಸಿದ್ದಾರೆ ಅಂತ ದೂರಲಾಗಿದೆ. ಇನ್ನು ಸುಧಾಕರ್ ಸುರತ್ಕಲ್ ಪ್ರದೇಶದಲ್ಲಿ ಕಳೆದ 3 ತಿಂಗಳಿನಿಂದ ಆಟೋದಲ್ಲಿ ದುಡಿತಾ ಇದ್ರು. ಈ ನಡುವೆ ಹಲ್ಲೆ ನಡೆಸಿರುವ ಬಸ್ ಸಿಬ್ಬಂದಿಗಳನ್ನು ಬಂಧಿಸುವಂತೆ ಆಟೋ ಚಾಲಕದ ಸಂಘ ಒತ್ತಾಯಿಸಿದ್ದು, ಬಸ್ ತಡೆದು ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸದ್ಯ ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.